ಕ್ಷೇತ್ರದ ಅಧಿಪತಿಯಾದ ಸೋಮನಾಥೇಶ್ವರನಿಗೆ ಬ್ರಹ್ಮ ಕಲಶವನ್ನು ಮಾಡುವುದು, ಅದರ ಶಾಸನಕ್ಕೆ ಕಲಶಾಭಿಷೇಕ ಹಾಗೆ ಭಕ್ತಾದಿಗಳು ವಿಶೇಷವಾದ ದೇವರ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ಕೊರತೆ ಬಾರದ ರೀತಿಯಲ್ಲಿ ಅನ್ನದಾನವನ್ನು ಮಾಡಿದರೆ ಅವರ ಶಕ್ತಿಯನ್ನು ಲಭ್ಯ ಮಾಡಿಕೊಳ್ಳಿ. ಹಾಗೆ ಮುಂದೆ ಮನಸ್ಸಿನ ಸಂಕಲ್ಪ ಉಂಟು, ನಿತ್ಯ ಅನ್ನದಾನ ಆಗಬೇಕು, ಅದು ಸಹ ಅನುಗ್ರಹ ಮಾಡಿಕೊಳ್ಳಿ. ಯಾವುದೇ ಭಕ್ತಾದಿಗಳಿಗೆ ಅನ್ನದಾನ ಕೊರತೆ ಬಾರದು, ಯಥೇಚ್ಛ ಎಲ್ಲವನ್ನು ಅನುಗ್ರಹ ಮಾಡಿ ಈ ಕ್ಷೇತ್ರವನ್ನು ಬೆಳೆಸಿಕೊಳ್ಳಿ ಅಂತ ಜವಾಬ್ದಾರಿ ಉಂಟು. ಒಮ್ಮ ಮಾಗಡಿನವಳ ಏತು ದೈವದೇವನ ಪೂಜೆರ ಅದನ್ನ ಪೂರಾ ಒಂದು ಕೃಪಾ ಕಟಾಕ್ಷ ಈ ಅಕ್ಷಯಪಾತ್ರ ನೈವೇದ್ಯ ಮನುಮನ ಶುದ್ಧಿ ಲೋಕ ಒಂದು ಉತ್ತಾರಾಪಿ ಲೆಕ್ಕಂತಿನ ಭಾಗ್ಯನು ಈ ಜಾಗರು ಒದಗದು ಬರಡು ಮಾಡಿದ್ರೆ ಈರ್ನ ಒಂದು ನೆಟ್ಟು ಈರ್ನ ಕೈತಿ ಅನ್ನಪೂರ್ಣೇಶ್ವರಿ ಪೂರ್ಣವಾದ ಒದಗದು ಬರಡು ಮಾಡಿದ್ರೆ ಮಾತ್ರ ನಟ್ಟೊಡೆ